ಹೆಲೋ ವೀಕ್ಷಕರೇ, ನನ್ನ ಹೆಸರು ತನ್ಮಯ್. ನಾವು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಬ್ಲಾಗ್. ನಾವು ಇವತ್ತು ಸ್ಕೂಲ್ ಲೀಡರ್ ಅಂತ ಮೂವಿದ್ದು ಮೇಕಿಂಗ್ ವಿಡಿಯೋಲ್ಲಿ ಇದ್ದೇವೆ. ಹಾಗಾಗಿ ನಾವು ಕಟ್ಟಪ್ಪಾಡಿಯಲ್ಲಿ ಇದ್ದೇವೆ. ಓವರ್ ಟು ಶ್ರೀವರ್ಣ. ಎಲ್ರಿಗೂ ನಮಸ್ಕಾರ. ನಾನು ಶ್ರೀವರ್ಣ ಅಂತ. ಸ್ಕೂಲ್ ಲೀಡರ್ ಮೂವಿಯಲ್ಲಿ ನಾನೊಂದು ಪಾರ್ಟನ್ನು ತಗೊಂಡಿದ್ದೇನೆ. ಶ್ರೀವರ್ಣ ಅಂತವೇ ಹೆಸರು. ನೀವೆಲ್ಲ ಈ ಮೂವಿಯನ್ನು ನೋಡಿ ತುಂಬ ಎಂಜಾಯ್ ಮಾಡ್ತೀರಿ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಇವನು ನಮ್ಮ ಟೀಮದ್ದು ಚೋಟು ಅಂತ. ಹೆಲೋ ಗೈಸ್. ಆ್ಯಸ್ ತನ್ಮಯ್. ಇವರು ಚೈತನ್ಯ, ರಕ್ಷಾ, ಪ್ರಿಯಲ್ ಆ್ಯಂಡ್ ವಿಶಾಲ್. ನೀವೆಲ್ಲರೂ ಮೂವಿ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ಗೊತ್ತಾಯ್ತಾ ಯಾವುದು? ಸವರ್ಣ ದೀರ್ಘ ಸಂಧಿಗೆ ವಿಷಯ ಕೂಡಿಸು ಅಂತರ. ವಿಷಯಾಂತರ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹೋಗುವುದು ವಿಷಯಾಂತರ. ಹಾಗೆ ದೇಶಾಂತರ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವುದು. ನಮಸ್ತೆ ಎಲ್ರಿಗೂ. ನಾನು ರಜಾಕ್ ಪುತ್ತೂರ್ ಅಂತ, ಈ ಸಿನಿಮಾದ ಡೈರೆಕ್ಟ್ರು. ಈ ಮುಂಚೆ ಪೆನ್ಸಿಲ್ ಬಾಕ್ಸ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ಇದು ಸ್ಕೂಲ್ ಲೀಡರ್ ಅಂತೇಳಿ ಫಿಲಮ್ ವಿಲ್ ಮೂವೀಸ್ ಮತ್ತು ಸನ್ ಮ್ಯಾಟ್ರಿಕ್ಸ್ ಪಿಕ್ಚರ್ಸ್ ಎರಡು ಬ್ಯಾನರ್ಗಳು ಜಂಟಿಯಾಗಿ ಮಾಡ್ತಾ ಇರುವಂತಹ ಸಿನಿಮಾ. ಮೇ 26ರಂದು ಚಿತ್ರೀಕರಣ ಸ್ಟಾರ್ಟ್ ಆಗಿದೆ ಕಟ್ಪಾಡಿಯಲ್ಲಿ. ಮತ್ತು ಆಲ್ಮೋಸ್ಟ್ ಒಂದೇ ಲೊಕೇಶನಲ್ಲಿ ಶೂಟಿಂಗ್ ಆಗುವಂಥದ್ದು, ಅಂದರೆ ಎಸ್ ಸ್ಕೂಲಲ್ಲಿ. ಮತ್ತು ಇಲ್ಲಿಯ ಲೋಕಲ್ ಅಂದರೆ ಸ್ಥಳೀಯ ಬಾಲಪ್ರತಿಭೆಗಳನ್ನೇ ನಾವು ಈ ಸಿನಿಮಾದಲ್ಲಿ ಬಳಕೆ ಮಾಡ್ತಾಯಿದ್ವಿ. ಅದ್ರ ಜೊತೆ ನಮ್ಮ ತುಳುನಾಡಿನ ದಿಗ್ಗಜರಾದಂತಹ ಅರವಿಂದ್ ಬೋಳಾರ್ ಇದ್ದಾರೆ, ಭೋಜರಾಜ್ ವಾಮಂಜೂರು ಇದ್ದಾರೆ, ಆಮೇಲೆ ದೀಪಕ್ ರೈ ಪಾಣಜಿಯವರು ಇದ್ದಾರೆ. ಲಾಸ್ಟ್ ಟೈಮ್ ಮಾಡಿದಂಥ ಪೆನ್ಸಿಲ್ ಬಾಕ್ಸ್ ಭೂಮಿ ಅದು ಪ್ರೈಮರಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಕಥೆಯಾಗಿತ್ತು. ಇದು ಹೈಸ್ಕೂಲ್ ಮಕ್ಕಳ ಕಥೆಯನ್ನು ನೋಡಿಕೊಂಡು ಈ ಸಿನಿಮಾ ಮಾಡ್ತಾಯಿದ್ದೇವೆ. ಅಕ್ಟೋಬರ್ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೆ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ದೀಕ್ಷಾ. ಈಗ ಸ್ಕೂಲ್ ಲೀಡರ್ ಮೂವಿಯಲ್ಲಿ ನಾನು ದಿವ್ಯಾ ಆಗಿ ಆ್ಯಕ್ಟ್ ಮಾಡ್ತಿದ್ದೇನೆ. ನಮಸ್ತೆ, ನನ್ನ ಹೆಸರು ಶ್ರೀಜಯ್ ಅಂತ. ಈ ಸ್ಕೂಲ್ ಲೀಡರ್ ಫಿಲ್ಮಲ್ಲಿ ಅರ್ಜುನ್ ಅಂತ ಒಂದು ಪಾತ್ರಕ್ಕೆ ಜೀವ ಕೊಡ್ತಿದ್ದೇನೆ. ನಮಸ್ತೆ, ನನ್ನ ಹೆಸರು ದೃಶಾ ಕೊಡಗು. ಸ್ಕೂಲ್ ಲೀಡರ್ ಮೂವಿಯಲ್ಲಿ ನಾನು ಮುಕುಂದ ಎಂಬ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೇನೆ. ಫಿಲ್ಮ್ ನಮ್ಮದು ಮೂವಿ ಶೂಟಿಂಗ್ ಟೈಮಲ್ಲಿ ನಾವು ತುಂಬ ಕಲಿತಿದ್ದೇವೆ, ತುಂಬ ಎಂಜಾಯ್ ಮಾಡ್ತಿದ್ದೇವೆ. ಆ್ಯಂಡ್ ಈಗ ಮೂವಿಯಲ್ಲಿ ಇವತ್ತು ಅರವಿಂದ್ ಸರ್ ಬಂದಿದ್ದರು. ಸೊ ಅವ್ರ ಜೊತೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ವಿ ನಾವು. ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಇಲ್ಲಿ ಕಟ್ಪಾಡಿಯಲ್ಲಿ ಎಲ್ಲ ಸ್ಟೂಡೆಂಟ್ಸೇ ಕ್ಯಾರೆಕ್ಟರನ್ನು ಪ್ಲೇ ಮಾಡ್ತಿದ್ದೇವೆ. ಮತ್ತು ಇಲ್ಲಿ ಕಟ್ಪಾಡಿಯಲ್ಲಿ SVS ಸ್ಕೂಲಲ್ಲಿ ಶೂಟಿಂಗ್ ಆಗ್ತದೆ, ಸಕ್ಸಸ್ಫುಲಿ ರನ್ನಿಂಗ್. ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ, ಅರವಿಂದ್ ಬೋಳಾರ್, ದೀಪಕ್ ರೈ ಪಾಣಾಜಿ, ಭೋಜರಾಜ್ ವಾಮಂಜೂರು. ಇವರೊಂದಿಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆ್ಯಕ್ಟಿಂಗಲ್ಲಿ. ಹಾಗೆ ಸ್ಟೋರಿ ಕೂಡ ಒಳ್ಳೆಯದುಂಟು. ಅದಕ್ಕೆ ನನಗೆ ಆ್ಯಕ್ಟ್ ಮಾಡಲಿಕ್ಕೂ ತುಂಬ ಖುಷಿ ಆಗ್ತುಂಟು ಅಷ್ಟೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಅನನ್ಯಲಕ್ಷ್ಮಿ ಸಂದೀಪ್ ಅಂತ ಹೇಳಿ ಉಜಿರೆಯಿಂದ ಬಂದಿದ್ದೇನೆ. ನಾನು ಈ ಒಂದು ಸುಂದರ ಚಿತ್ರದಲ್ಲಿ ಒಬ್ಬ ಗಣಿತ ಅಧ್ಯಾಪಕಿಯಾಗಿ, ಸ್ಟ್ರಿಕ್ಟ್ ಇರುವಂತಹ ಗಣಿತ ಅಧ್ಯಾಪಕಿಯಾಗಿ ಒಂದು ಪಾತ್ರವನ್ನು ಮಾಡ್ತಾ ಇದ್ದೇನೆ. ಈ ಪಾತ್ರವನ್ನು ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಯಾಕೆಂತಂದರೆ ಇದು ಬರೀ ಒಂದು ಸಿನಿಮಾ ಅಲ್ಲ, ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಸಿನಿಮಾ. ಈ ಸಿನಿಮಾವನ್ನು ಪ್ರತಿ ಮಗು ಸಹ ನೋಡಬೇಕು. ಇಷ್ಟು ಮಾತ್ರ ಅಲ್ಲ, ಇದರಿಂದ ದೊಡ್ಡವರಿಗೆ ಸಹ ಒಂದು ದೊಡ್ಡ ಪಾಠ ಉಂಟು. ಅದೇನು ಅನ್ನೋದನ್ನು ನೀವು ಚಿತ್ರಮಂದಿರದಲ್ಲಿ ಹೋಗಿ ನೋಡ್ಬೋದು. ಮತ್ತು ಈ ಚಿತ್ರದಲ್ಲಿ ನಟಿಸ್ಲಿಕ್ಕೆ ಅವಕಾಶ ಸಿಕ್ಕಿರೋದು ನಿಜವಾಗ್ಲೂ ದೊಡ್ಡ ಭಾಗ್ಯ ಅಂತಲೇ ಹೇಳಬೇಕು. ಪ್ರತಿಯೊಬ್ಬರು ಈ ಸಿನಿಮಾವನ್ನು ಚಿತ್ರಮಂದಿರದಲ್ಲೇ ವೀಕ್ಷಿಸಿ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹಿಸಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ.
ನಮಸ್ತೆ, ನಾನು ಅಕ್ಷತ್ ವಿಟ್ಲ, ಸ್ಕೂಲ್ ಲೀಡರ್ ಅನ್ನುವಂತಹ ಇವಾಗ ಚಿತ್ರೀಕರಣ ನಮ್ಮ ಕಡ್ಬಾಡಿ ಎಸ್ ಸ್ಕೂಲಲ್ಲಿ ನಡೀತಾ ಇದೆ. ನಾನು ಇದರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೇನೆ. ರಜಾಕ್ ಪುತ್ತೂರು ಅವರ ನಿರ್ದೇಶನದಲ್ಲಿ ಇವಾಗ ನಾವು ಈ ಕಡ್ಬಾಡಿ ಜಿಲ್ಲೆಯಿಂದ 10 ದಿನಗಳಿಂದ ಇಲ್ಲಿ ಚಿತ್ರೀಕರಣ ನಡೆಸ್ತಾ ಇದ್ದೇವೆ. ಈ ಒಂದು ಚಿತ್ರದಲ್ಲಿ ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರು, ಹಾಗೆ ದೀಪಕ್ ರೈ ಪಾಣಾಜೆ, ಹಾಗೆ ಬೇರೆ ಬೇರೆ ದೊಡ್ಡ ದೊಡ್ಡ ನಟರುಗಳು ಇದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಊರಿಂದ ನಾವೆಲ್ಲ ಆಡಿಷನ್ ಎಲ್ಲ ಮಾಡಿ ನಮ್ಮ ಮಕ್ಕಳನ್ನೆಲ್ಲ ನಾವು ಇಲ್ಲಿ ಮಂಗಳೂರು, ಉಡುಪಿ, ಕಾರ್ಕಳ, ಬೇರೆ ಬೇರೆ ಊರುಗಳಿಂದ ಆಡಿಷನ್ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಇವಾಗ ಸೆಲೆಕ್ಟ್ ಮಾಡಿ 10 ದಿನಗಳಿಂದ ಶೂಟಿಂಗ್ ನಡೆಸ್ತಾ ಇದ್ದೇವೆ. ಇದೊಂದು ಶೂಟಿಂಗ್ ಏನಂತ ಹೇಳಿದ್ರೆ ಒಂದು ವಿಶೇಷ ಅನುಭವ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾವು ಪೆನ್ಸಿಲ್ ಬಾಕ್ಸ್ ಕೂಡ ನಮ್ಮದೇ ಇದೇ ಟೀಮ್ ಇದೆ, ನಾವು ಸೇಮ್ ಕ್ಯಾಮ್ರಾಮ್ಯಾನ್, ಡೈರೆಕ್ಟರ್, ನಾವು ನಮ್ಮದೇ ಒಂದು ಇವಾಗ ಟೀಮ್ ಇದೆ, ಸೇಮ್ ಇದಕ್ಕೆ ವರ್ಕ್ ಮಾಡ್ತಿದ್ದೆ. ಅದು ಫುಲ್ ಒಂದು ಸಕ್ಸಸ್ಫುಲ್ ಆಗಿತ್ತು. ಈ ಮೂವಿ ಕೂಡ ಒಂದು ಸ್ಟೋರಿ ಲೈನ್ ಹೇಳ್ಬೇಕಂತ ಹೇಳಿದ್ರೆ ಒಂದು ಮಕ್ಕಳ ಬಗ್ಗೆ, ಮಕ್ಕಳ ಒಂದು ಮನೋವಿಕಾಸ ಮತ್ತು ಶಾಲೆಯಲ್ಲಿ ಏನು ನಡೆಯುತ್ತಂತಹ ಚಟುವಟಿಕೆ ಇದೆ ಅದರ ಬಗ್ಗೆನೇ ಇರುವಂತಹ ಇದೊಂದು ಮೂವಿ ಆಗಿರುತ್ತದೆ. ಇದರಲ್ಲಿ ಸಂಪೂರ್ಣವಾಗಿ ನಮ್ಮ ಕಡ್ಬಾಡಿ ಆಸುಪಾಸಿನಲ್ಲೇ ಎಲ್ಲ ಚಿತ್ರೀಕರಣ ನಡೆಯಲಿಕ್ಕಿದೆ. ಮುಕುಂದ ಎಂಬ ಒಂದು ಪಾರ್ಟಿ, ಅದರಲ್ಲಿ ನಾನೊಂದು ಪಾರ್ಟ್ ಆಗಿದ್ದೇನೆ. ನಮಗೆ ಭೋಜರಾಜ್ ವಾಮಂಜೂರ್, ದೀಪಕ್ ರೈ ಪಾಣಾಜೆ, ಅರವಿಂದ್ ಬೋಲರ್ ಇವರೊಟ್ಟಿಗೆಲ್ಲ ಆ್ಯಕ್ಟ್ ಮಾಡಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅದೆಲ್ಲ ಆ್ಯಕ್ಟ್ ಮಾಡಿ ನಮಗೆ ತುಂಬ ಖುಷಿ ಆಗ್ತಾ ಉಂಟು. ಆಮೇಲೆ ಬೇರೆ ಬೇರೆ ಶಾಲೆ ಆಮೇಲೆ ಈ ಅವಕಾಶ ಕೊಟ್ಟ ರಜಾಕ್ ಸರ್ ಪುತ್ತೂರು, ಆಮೇಲೆ ಅಕ್ಷತ್ ಸರ್ಗೆ ನಾನು ಧನ್ಯವಾದ ಹೇಳ್ತೇನೆ. ನಾವು ಬೇರೆ ಬೇರೆ ಶಾಲೆಯಿಂದ ಬಂದವರು ಇಲ್ಲಿ ಬಂದು ಒಂದು ಹೊಸ ಶಾಲೆ ಒಂದು ಆದಾಗಿದೆ. ಮತ್ತು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ, ಟೀಮಿನವರು ಫ್ರೆಂಡ್ಸ್ ಥರ ಮಾತಾಡಿಸ್ತಾರೆ. ಚೆನ್ನಾಗಿ ನಾವು ಅಂದ್ಕೊಂಡಿರಲಿಲ್ಲ ಅರವಿಂದ್ ಬೋಳಾರ್ ಒಟ್ಟಿಗೆಲ್ಲ ಆ್ಯಕ್ಟ್ ಮಾಡ್ತೀವಿ ಅಂತ. ನಮಗೆ ಅವಕಾಶ ಸಿಕ್ಕಿದೆ, ಅದು ಕಲ್ಪಿಸಿಕೊಟ್ಟ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ನಾವು ಶಾಲೆಯಲ್ಲಿ ಹೇಗಿದ್ದೇವೆ ಹಾಗೆ ಈ ಶೂಟಿಂಗ್ ಪ್ಲೇಸಲ್ಲಿ ಸಹ ಇದ್ದೇವೆ. ತುಂಬ ಖುಷಿ ಆಗ್ತದೆ ಶೂಟಿಂಗ್ ಸ್ಪಾಟಿಗೆ ಬರಲಿಕ್ಕೆ. ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಖುಷಿ ಆಗ್ತದೆ, ಎಲ್ಲ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಮಸ್ತಿ ಮಾಡ್ತೇವೆ ನಾವು, ತುಂಬ ಫುಲ್ ಎಂಜಾಯ್ಮೆಂಟಲ್ಲಿ ಬರ್ತೇವೆ. ಎಲ್ರಿಗೂ ಗೊತ್ತಾಯ್ತಾ ಯಾವುದು? ಸವರ್ಣ ದೀರ್ಘ ಸಂಧಿ. ಇವಾಗ ಸವರ್ಣ ದೀರ್ಘ ಸಂಧಿಗೆ ವಿಷಯ ಕೂಡಿಸು ಅಂತರ. ವಿಷಯಾಂತರ, ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹೋಗೋದು ವಿಷಯಾಂತರ. ಹಾಗೆ ದೇಶಾಂತರ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವುದೇ. ನಾವು ಸ್ಕೂಲ್ ಲೀಡರ್ ಅನ್ನೋ ಸಿನಿಮಾವನ್ನು ಇಲ್ಲಿಗ ಶೂಟಿಂಗ್ ನಡೀತಾ ಇದೆ. ಕಳೆದ ಸುಮಾರು ಒಂದು ವಾರದಿಂದ ಕಟಪಾಡಿ ಎಸ್ ಸ್ಕೂಲಲ್ಲಿ ಶೂಟಿಂಗ್ ನಡೀತಾ ಇದೆ. ಈ ಸಿನಿಮಾ ಬಂದು ಸನ್ ಮ್ಯಾಟ್ರಿಕ್ಸ್ ಹಾಗೂ ಫಿಲಮ್ ಮಿಲ್ ಇವರ ಸಹಯೋಗದಲ್ಲಿ ಆಗ್ತಾ ಇರುವಂಥ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಈಗಾಗಲೇ ನಾನು ಸಹ ನಿರ್ಮಾಪಕನಾಗಿ ಹಾಗೂ ಒಂದು ಮುಖ್ಯ ಪಾತ್ರದಲ್ಲಿ ನಾನು ಅಭಿನಯಿಸ್ತಾ ಇದ್ದೇನೆ. ಹಾಗೆ ಇದರಲ್ಲಿ ಮೇರು ತಾರೆಗಳಾದ ನಮ್ಮ ಅರವಿಂದ್ ಬೋಳರ್ ಸರ್ ಇರ್ಬೋದು, ಹಾಗೆ ಭೋಜರಾಜ್ ವಾಮಂಜೂರ್ ಸರ್ ಇರ್ಬೋದು, ದೀಪಕ್ ರೈ ಪಾಣಾಜೆ ಇರ್ಬೋದು, ಇವರೆಲ್ಲ ಇದ್ದಾರೆ. ಸುಮಾರು ಇನ್ನೂ ಒಂದು 20 ದಿನದ ಶೆಡ್ಯೂಲನ್ನು ಹಾಕ್ಕೊಂಡಿದ್ದೇವೆ. ಈಗ ಫಸ್ಟ್ ಶೆಡ್ಯೂಲಲ್ಲಿ ಈಗ ಸುಮಾರು 7 ದಿನದಿಂದ ಇಲ್ಲಿ ಶೂಟಿಂಗ್ ನಡೀತಾ ಇದೆ. ನೆಕ್ಸ್ಟ್ ಒಂದು ಅಕ್ಟೋಬರ್ ಟೈಮಲ್ಲಿ ರಿಲೀಸಿಂಗಿಗೆ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದೇವೆ. ಎಕ್ಸ್ಪೀರಿಯನ್ಸ್ ಒಳ್ಳೆ ಇತ್ತು. ಹೌದು, ನನಗೆ ಕೂಡ ತುಂಬ ಖುಷಿ ಆಯಿತು. ಮತ್ತು ಶೂಟಿಂಗ್ ಮಾಡೋದು ತುಂಬ ಈಸಿ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಬಂದು ಗೊತ್ತಾಯಿತು ವೆಯ್ಟ್ ಮಾಡೋದು ಕೂಡ ಅಷ್ಟು ಕಷ್ಟ ಅಂತ ಗೊತ್ತಾಯಿತು. ಡೈರೆಕ್ಟರ್ ಅವ್ರಿಗೆ ಕೂಡ ಕಷ್ಟ, ಚಾಲೆಂಜ್, ಅವ್ರಿಗೆ ಒಂದು ದೊಡ್ಡ ಚಾಲೆಂಜ್ ಶೂಟಿಂಗ್ ಮುಗಿಯೋ ತನಕ, ಮತ್ತು ಶೂಟಿಂಗ್ ಮುಗಿದು ಎಡಿಟ್ ಮಾಡಿ ಥಿಯೇಟರ್ಗೆ ಬರೋ ತನಕ ಕೂಡ ಕಷ್ಟ ಆಗ್ತದೆ. ಸೂಪರ್. ಮತ್ತು ಅವರಿಗೆ ನಮ್ಮನ್ನು ರೆಡಿ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಮತ್ತು ಸ್ವಲ್ಪ ತಪ್ಪಾದರೂ ಸಹ ತುಂಬ ಅವರಿಗೆ ಕಷ್ಟ ಆಗ್ತದೆ. ಮತ್ತು ಭೋಜರಾಜ್ ವಾಮಂಜೂರು ಅವರ ಜೊತೆಲ್ಲ, ಬೋಳರ್ ಅವ್ರ ಜೊತೆಲ್ಲ ತುಂಬ ಒಳ್ಳೆ ಆಗ್ತದೆ. ನಮಗೆ ಖುಷಿ ಆಗ್ತದೆ ಅವರ ಜೊತೆ ಆ್ಯಕ್ಟ್ ಮಾಡಿ, ತುಂಬ ಖುಷಿ ಆಗ್ತದೆ. ಹಾಗೆ ನಮಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು ಡೈರೆಕ್ಟರ್ ಸರ್ ಮತ್ತು ಕ್ಯಾಮರಾಮ್ಯಾನ್ ಅಣ್ಣ ಎಲ್ಲರೂ ಸಹ ನಮಗೆ ಸಪೋರ್ಟ್ ಮಾಡಿ ಒಂದೊಂದು ಡೈಲಾಗ್ ಸಹ ಸಣ್ಣ ಮಕ್ಕಳಿಗೆ ಹೇಳಿದಾಗ ಹೇಳಿಕೊಟ್ಟು, ನಮ್ಮ ಕ್ಯಾಮರಾದ ಎದುರಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆದರೂ ಅವರು ತುಂಬ ಪ್ರೊಫೆಷ್ನಲ್ ಆಗಿ ನಾವು ಹೇಗೆ ಕಾಣಬೇಕು ಅದಕ್ಕೆಲ್ಲ ಟ್ರೈನಿಂಗ್ ಮಾಡಿಸಿ ನಮಗೆ ಇದು ಒಂದು ಮೂವಿಗೆ ನಾವು ರೆಡಿ ಮಾಡಿದ್ದಾರೆ. ಫಲಿತಾಂಶ ಬಂದಾಗ ಯಾರು ಮಂತ್ರಿಮಂಡಲ ಮಾಡಿಸ್ತಾರೆ, ಆಗ ಅವ್ರ ಜವಾಬ್ದಾರಿ
ಮಾಡ್ತಾ ಇದ್ರೆ ಸರ್, ನನ್ನ ನೆಕ್ಸ್ಟ್ ವಿಷನ್ ಇರೋದೇ SSLC 100% ರಿಸಲ್ಟ್ SSLC ಎಕ್ಸಾಮ್ ನನ್ನ ನೆಕ್ಸ್ಟ್ ವಿಷನ್ ಇರೋದೇ SSLC ಎಕ್ಸಾಮ್ನಲ್ಲಿ 100% ರಿಸಲ್ಟ್ ತರೋದು. ಅದಕ್ಕೆ ನಾನು ಈ ಪಿಕ್ಚರಲ್ಲಿ ಸಾನ್ವಿ ಅಂತ ಆ್ಯಕ್ಟ್ ಮಾಡ್ತಾ ಇದ್ದಾಳೆ, ಅವಳ ಪೇರೆಂಟ್. ನಾನು ಒಂದು ದೈಹಿಕ ಶಿಕ್ಷಣ ಶಿಕ್ಷಕಿ. ಈ ಸ್ಕೂಲ್ ಲೀಡರಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿ ಹಾಗೆ ಪಾತ್ರ ಕೂಡ ಇದೆ. ಆದರೆ ಮಕ್ಕಳ ಚಿತ್ರವನ್ನು ಮಾಡೋದು ಕೆಲವು ಪ್ರೊಡ್ಯೂಸರ್ಸ್ಗಳು ಅದಕ್ಕೆ ಹಣವನ್ನು ಹಾಕ್ತಾರೆ. ಯಾಕೆಂದರೆ ಇದರಲ್ಲಿ ಯಾವುದೇ ರೀತಿಯ ನಮಗೆ ಆಕ್ಷೇಪಗಳು ಇರುವುದಿಲ್ಲ. ಯಾಕೆಂದರೆ ಮಕ್ಕಳನ್ನು ನಾವು ಒಂದು ಚಿಕ್ಕ ಪಾತ್ರ ಕೂಡ ಇರ್ಬೋದು, ಆದರೆ ಒಂದು ಮೊದಲ ಬಾರಿಗೆ ಒಂದು ಕ್ಯಾಮರಾದಲ್ಲಿ ಹೇಗೆ ಫೇಸ್ ಮಾಡೋದು ಅಂತ ಹೇಳಿ ನಮ್ಮ ಮಕ್ಕಳು ಕಲ್ತಿದ್ದಾರೆ. ನನ್ನ ಮಗಳು ಚೈತನ್ಯ VN ಅಂತೇಳಿ ಮಕ್ಕಳಲ್ಲಿ ಒಂದು ಸರ್ಕಾರಿ ಶಾಲೆಯ ಬಗ್ಗೆ ಒಂದು ಒಳ್ಳೆಯ ಉದ್ದೇಶವನ್ನು ತರುವಂತಹ ಒಂದು ಫಿಲಮ್ ಆಗ್ತಾ ಇದೆ. ಇದಕ್ಕೆ ನಾನು ರಜಾಕ್ ಪುತ್ತೂರ್ ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಚುನಾವಣೆ ಮುಖ್ಯಮಂತ್ರಿ ನನ್ನ ನೆಕ್ಸ್ಟ್ ವಿಷನ್ ಇರೋದೇ SSLC ಎಕ್ಸಾಮಲ್ಲಿ ಒಂದು ಹೇಳಿದ್ರೆ ಫುಲ್ ಹೋಗುಣ. ಫುಲ್